ಪ್ರೊಫೆಸರ್ ಟಿ ಮುರುಗೇಶಿ ನೇತೃತ್ವದ ತಂಡವು ಕದ್ರಿಯಲ್ಲಿ ನಡೆಸಿದ ಸಂಶೋಧನೆಯಲ್ಲಿ ತಲೆ ಹಾಗೂ ಬಲಗೈ ಕತ್ತರಿಸಿ ಕೆರೆಯ ಕೆಸರಿಗೆ ಎಸೆದ ಬುದ್ಧ ಮೂರ್ತಿ ಪತ್ತೆಯಾಗಿದೆ. ಕ್ರಿಸ್ತಶಕ 2ನೇ ಶತಮಾನದ ಈ ಮೂರ್ತಿಯನ್ನ ವೈದಿಕ ಪರಿವರ್ತನೆಯ ಕಾಲದಲ್ಲಿ ಕೆರೆಗೆ ಹಾಕಿರುವ ಸಾಧ್ಯತೆ ಇದೆ ಎಂದು ಸಂಶೋಧಕರ ತಂಡ ಹೇಳಿದೆ. ಭಿನ್ನಗೊಳಿಸಲಾಗಿರುವ ಬುದ್ಧನ ಮೂರ್ತಿಯ ಕೆಳಭಾಗದ ಪೀಠದಲ್ಲಿ ಕುಳ್ಳಿರಿಸಲು ಅಗತ್ಯದ ರಂಧ್ರ ಕೂಡ ಇದೆ. ಆದ್ದರಿಂದ ಇದು ಕದ್ರಿ ದೇವಾಲಯದ ಮೂಲ ಮೂರ್ತಿ ಆಗಿರಬೇಕು ಎಂದು ಸಹ ಸಂಶೋಧಕರ ತಂಡವು ಹೇಳಿದೆ. ಬೆಟ್ಟದ ಮೇಲಿನ ಗುಹೆಗಳಲ್ಲಿ ಒಂದು ಗೋರಿ ಗುಹೆಯಾದರೆ 2 ಬುದ್ಧ ಸನ್ಯಾಸಿಗಳು ವಾಸವಿದ್ದ ಗುಹೆಗಳು ಎಂದು ಕೂಡ ಈ ಸಂಶೋಧನೆಯಿಂದ ತಿಳಿದು ಬಂದಿದೆ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.